ಪೇಜಾವರ ಶ್ರೀಗಳ ಆಶಯದಂತೆ ಉಡುಪಿ ಜಿಲ್ಲೆಯ ಸಾವಿರಾರು ಮನೆಗಳಲ್ಲಿ ಹತ್ತಾರು ಶಾಲೆಗಳಲ್ಲಿ ರಾಮತಾರಕ ಮಂತ್ರ ಅನುರಣಿಸುತ್ತಿದೆ. ಉಡುಪಿ ಜಿಲ್ಲೆಯ ಸಾವಿರಾರು ಮನೆಗಳಲ್ಲಿ ಹತ್ತಾರು ಖಾಸಗಿ ಶಾಲೆಗಳಲ್ಲಿ ಸಹಸ್ರ ಜನರ ಕಂಠದಿಂದ ದಶಕೋಟಿ ರಾಮತಾರಕ ಜಪಯಜ್ಞ ಮುಂದುವರಿದಿದೆ. ಅಂದರೆ ಸುಮಾರು 15 ದಿನಗಳ ಕಾಲ ಮಾರ್ಚ್ 30ರವರೆಗೆ ಪೇಜಾವರ ಶ್ರೀಗಳ ಆಶಯದಂತೆ ಈ ರಾಮತಾರಕ ಜಪಯಜ್ಞ ನಡೆಯಲಿದೆ. जय श्री राम जय श्री राम जय श्री राम जय श्री राम ಶ್ರೀರಾಮ ಜಿಲ್ಲೆ ಉಡುಪಿ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಶ್ರೀರಾಮ ಮಂತ್ರದ ಜಪಯಜ್ಞದ ಅಭಿಯಾನ ಪ್ರಾರಂಭವಾಗಿದೆ. ಮಕ್ಕಳ ಹೃದಯವೆಲ್ಲವೂ ಕೂಡ ರಾಮ ಮಂದಿರವಾಗಬೇಕು, ಗ್ರಾಮ ಗ್ರಾಮವೂ ರಾಮ ಮಂದಿರವಾಗಬೇಕು. ಆ ಮೂಲಕ ಮುಂದಿನ ನಮ್ಮ ರಾಮ ರಾಜ್ಯದ ಕನಸು ನನಸಾಗುವಂತೆ ಎಲ್ಲರೂ ಕೂಡ ಈ ಜಪಯಜ್ಞದಲ್ಲಿ ಪಾಲ್ಗೊಳ್ಳಿ. ಎಲ್ಲರಿಗೂ ರಾಮನ ಅನುಗ್ರಹ ಶ್ರೀರಕ್ಷೆ ನಿರಂತರ ಇರಲಿ. ಜೈ ಶ್ರೀರಾಮ್.